ಗೇಟ್ ಓಪನ್ ಇದ್ರೆ ಹೋಗಬಹುದು, ಗೇಟ್ ಬಂದ್ ಆಗಿದ್ರೆ ಹೋಗುವ ಪ್ರಶ್ನೆಯೇ ಬರೋದಿಲ್ಲ ಅಂತ ತಮ್ಮ ಬಿಜೆಪಿ ಸೇರುವ ವಿಚಾರದ ಬಗ್ಗೆ ಕ್ರೀಡಾ ಸಚಿವ ಪ್ರಮೋದ್ madhwaraj ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿ ಸ್ಥಳೀಯ ನಾಯಕರಿಂದ ವಿರೋಧ ಇದೆ. ಬಿಜೆಪಿಗೆ ಬಾರದ ಹಾಗೆ ತಡೆಯುತ್ತಿದ್ದಾರೆ. ಬಿಜೆಪಿಯಿಂದ ತಡೆ ಬಂದ್ರೆ ಹೋಗುವ ಪ್ರಶ್ನೆಯೇ ಬರಲ್ಲ. ತಡೆ ಬಂದ ಮೇಲೆ ಹೋಗುವ ಪ್ರಶ್ನೆ ನಡೆಸುವುದಿಲ್ಲ. ಒಬ್ಬರು ಮಾಜಿ ಶಾಸಕರು ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋದ ಓರ್ವರು ತಡೆಯುತ್ತಿದ್ದಾರೆ ಎಂದು ಪ್ರಮೋದ್, ನಾನು ರಾಜ್ಯದ ನಂಬರ್ 1 ಶಾಸಕ, ನನಗೆ ಬೇಡಿಕೆ ಇರುವುದು ನಿಜ. ನಾನು ಚುನಾವಣೆಗೆ ಉಡುಪಿಯಿಂದಲೇ ಸ್ಪರ್ಧಿಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷದಿಂದ ಉಡುಪಿ ಕ್ಷೇತ್ರದ ಆಕಾಂಕ್ಷಿ. 1 ಲಕ್ಷ ರೂಪಾಯಿ ಪಾವತಿಸಿ ಅರ್ಜಿ ಹಾಕಿದ್ದೇನೆ. ದುಡಿದ ಹಣ ನಷ್ಟ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿದರು. ಅವರು ಬೆಂಗಳೂರಿನವರು, ಸೊ ಇಲ್ಲಿ ಅವರೇ ಒಂದಿಬ್ರು ಮುಖಂಡರು ಮಾಜಿಗಳು ಇಬ್ರು ಇರ್ಬೋದು ಅಂತ ನಾನು ಭಾವಿಸ್ತೇನೆ. ಭಾರತೀಯ ಜನತಾ ಪಕ್ಷದ ಇರ್ಬೋದು. ಒಬ್ರು ನನ್ನ ಬಿಜೆಪಿಗೆ ಬಾರದಾಗೆ ತಡೆಯುವಂಥವ್ರು, ಮತ್ತೊಬ್ರು ನಮ್ಮ ಪಕ್ಷದಿಂದ ಹೋದವರು. ಇನ್ನು ಇದಕ್ಕಿಂತ ಹೆಚ್ಚು ಹೇಳೋದಿಲ್ಲ. ಈಗ ಅಲ್ಲಿ ತಡೆನೇ ಬಂದ್ರೆ ಹೋಗೋ ಪ್ರಶ್ನೆನೇ ಬರೋದಿಲ್ಲ, ಮತ್ತೆ ಹೋಗೋ ಪ್ರಯತ್ನ ಕೂಡ ನಡೆಯೋದಿಲ್ಲ ಅಲ್ವಾ. ಅಲ್ಲಿ ತಡೆ ಇದ್ದಾಗ, ಈಗ ಗೇಟು ಓಪನ್ ಇದ್ರೆ ಮಾತ್ರ ನೀವು ಅಲ್ಲಿ ಹೋಗ್ಬೋದಾ ಬೇಡವಾ ಅಂತ ನೋಡ್ತೀರಿ ಅಲ್ವಾ. ಯಾವ್ದಾದ್ರು ಒಂದು ನಿರ್ಧಾರ ತೆಗೆದುಕೊಳ್ತೀರಿ, ಆಚೆ ಹೋಗ್ಬೇಕಾ ಬೇಡವಾ. ಆ ಗೇಟೇ ಬಂದಾಗಿದ್ರೆ ಹೋಗೋ ಪ್ರಶ್ನೆನೇ ಇಲ್ಲಲ್ಲ. ಗೇಟ್ ಓಪನ್ ಇರ್ತಿದ್ರೆ ಹೋಗ್ಬೇಕಾ ಬೇಡ ಅಂತ ತೀರ್ಮಾನ ಮಾಡ್ತಿದ್ದೆ, ಆಲೋಚನೆ ಮಾಡ್ತಿದ್ದೆ. ಬೆಂಗಳೂರಿನಲ್ಲೂ ನಾನು ಚುನಾವಣೆ ನಿಲ್ಲೋದಲ್ಲ, ಡೆಲ್ಲಿಯಲ್ಲೂ ಚುನಾವಣೆ ನಿಲ್ಲೋದಲ್ಲ. ನಾನು ನಿಲ್ಲೋದಿದ್ರೆ ಚುನಾವಣೆ ನನಗೆ ಪಕ್ಷದ ಟಿಕೆಟ್ ಸಿಕ್ಕಿದ್ರೆ ಉಡುಪಿಯಲ್ಲೇ ನಿಲ್ಲೋದು. ಸೊ ಆ ಕಾರಣದಿಂದ ಉಡುಪಿಯ ಗೇಟನ್ನು ನಾವು ನೋಡ್ಬೇಕು ಬಿಟ್ರೆ ಬೇರೆ ಬೆಂಗಳೂರು ಡೆಲ್ಲಿಯ ಗೇಟ್ ನೋಡೋದು